ಶ್ರೀ ಮಹಾಲಿಂಗೇಶ್ವರ ಭಜನಾ ಮಂಡಳಿ ಕುಂಜತ್ತೂರು ಮಂಜೇಶ್ವರ ನವೆಂಬರ್ 3ರಂದು ಆರಂಭಗೊಂಡ ಭಜನಾ ಸಪ್ತಾಹಕ್ಕೆ ನವೆಂಬರ್ 10ರಂದು ಮಂಗಳೋತ್ಸವ ನಡೆಯಿತು. ನಿರಂತರ 7 ದಿನಗಳ ತನಕ ವಿವಿಧ ಭಜನಾ ಮಂಡಳಿಗಳ ಸಹಕಾರದಿಂದ ನಡೆದ ಭಜನಾ ಸಪ್ತಾಹವು ಸಂಜೆ 7ಕ್ಕೆ ಸ್ವರ್ಣ ಸಂಕೀರ್ತನ ಸುವರ್ಣ ಮಹೋತ್ಸವ ವರ್ಷಾಚರಣೆ ಸಮಾರೋಪ ಸಮಾರಂಭ ನಡೆಯಿತು. ಕಾಸರಗೋಡು ಎಡನೀರು ಮಠದ ಜಗದ್ಗುರು ಶಂಕರಾಚಾರ್ಯ ಸಂಸ್ಥಾನದ ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ಕುಂಜತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ತಂತ್ರಿಗಳಾದ ಶ್ರೀ ದಿನೇಶ್ ಕೃಷ್ಣ ತಂತ್ರಿ ಹಾಗೂ ಪವಿತ್ರ ಪಾಣಿಗಳು ಶ್ರೀ ಕೃಷ್ಣ ಭಟ್ ಮುಕ್ತೇಸರರು ಶ್ರೀ ವಿ ರವೀಂದ್ರರಾವ್ ದಿವ್ಯ ಉಪಸ್ಥಿತಿ ಇದ್ದರು. ನಮ್ಮ ದೇವಸ್ಥಾನಗಳಲ್ಲಿ, ನಮ್ಮ ಆರಾಧನಾ ಕೇಂದ್ರಗಳಲ್ಲಿ ಇವತ್ತು ನಮ್ಮ ಒಂದು ವಯಸ್ಸಿನ ಮಕ್ಕಳು ಅದರಲ್ಲಿ ಪಾಲ್ಗೊಳ್ಳೋದು ನಾವು ಕಡಿಮೆಯಾಗಿ ಕಾಣ್ತಾ ಇದ್ದೇವೆ. ಅದರಿಂದಾಗಿ ಇವತ್ತು ಬಹಳಷ್ಟು ಗೊಂದಲವನ್ನು ಸಮಾಜ ಕಾಣ್ತಾ ಇದೆ. ಯಾವುದೇ ಪಕ್ಷದಲ್ಲಿ ಹೆತ್ತವರು ಅಂತ ಮಕ್ಕಳನ್ನು ಒತ್ತಾಯಪೂರ್ವಕವಾಗಿ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಲ್ಲಿ ನಮ್ಮ ದೇವಸ್ಥಾನಗಳ ಬ್ರಹ್ಮಘೋಷಗಳು ಮೂಲತ್ವ ಜಾತ್ರೋತ್ಸವಗಳಿರ್ಬೋದು ಅಂತಹ ಸಂದರ್ಭದಲ್ಲಿ ಅವರು ಭಾಗವಹಿಸುವಲ್ಲಿ ಮನ ಮಾಡಿದರೆ ಖಂಡಿತವಾಗಿಯೂ ಸಮಾಜ ಇನ್ನಷ್ಟು ಗಟ್ಟಿಯಾಗೋದ್ರಲ್ಲಿ ಮತ್ತು ಆ ಗೊಂದಲಗಳು ಪರಿಹಾರ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ವರ್ಷಗಳವರೆಗೆ ನಿರಂತರವಾಗಿ ಭಜನೆಯನ್ನು ನಡ್ಕೊಂಡು ಬರಲಿಕ್ಕೆ ಕಾರಣೀಭೂತರಾದ್ರಲ್ಲ, ಇವರೆಲ್ಲ ಶಾಲೆಗೆ ಹೋಗಿದ್ದಾರಲ್ಲೋ ಗೊತ್ತಿಲ್ಲ. ಆದರೆ ಆ ದಾಸರು ಹೇಳಿದ ದಾಸ ಸಾಹಿತ್ಯವನ್ನು ಕಂಠಪಾಠ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಅದು ನಮ್ಮ ಮುಂದಿನ ಜನಾಂಗಕ್ಕೆ ಕೊಟ್ಬಿಟ್ಟಿದ್ದಾರೆ. ಅವರು ಇವರೆಲ್ಲರಿಗಿಂತ ಮೇಲೆ, ಯಾಕಂದ್ರೆ ಅವ್ರಿಗೆ ಭಯ ಇದೆಯಂತೆ. ಹಾಗಾದರೆ ನಮಗೆಲ್ಲ ಒಂದು ಪ್ರಶ್ನೆ ಬರ್ಬೋದು, ಭಯ ಒಳ್ಳೆಯದಾ? ಭಯ ಒಳ್ಳೆಯದಲ್ಲ. ಅದಕ್ಕೆ ಎಲ್ಲೋ ಒಂದು ಕಡೆ ಓದಿದ ಮಾತು ನೆನಪಿದೆ. ಗೌತಮ ಬುದ್ಧರೊಂದು ಮಾತು ಹೇಳ್ತಾರೆ, ನಿರಂತರ ಭಯಪಡಿಸುವ ವಾತಾವರಣದಿಂದ ಭಯಗೊಳ್ಳಬೇಡಿ, ಆದರೆ ಭಯವಿಲ್ಲದೆ ಬದುಕಬೇಡಿ ಅಂತ. ದಾಸರ ಬದುಕು ಹೀಗೆ ಇರುತ್ತೆ ಅಂತ. ಯಾರಿಗೂ ಭಯ ಪಡೋದಿಲ್ಲ. ದೇವರನ್ನು ನಂಬಿದವ ಯಾರಿಗೂ ಭಯ ಪಡೋದೇ ಇಲ್ಲ. ಯಾಕೆಂದ್ರೆ ಅವನಿಗೆಲ್ಲ ನೋಡ್ಕೊಳ್ಳುವ ದೇವರು, ಏನಾಗುತ್ತೋ ಅವನ ಮೇಲೆ ಜವಾಬ್ದಾರಿ ಎಲ್ಲ. ಆದರೆ ಅವ ಭಯವಿಲ್ಲದೆ ಬದುಕ್ತಾನ, ಭಯದ ಜೊತೆಗೂಡಿಯೇ ಬದುಕ್ತಾನೆ. ಆ ಭಯ ಜೀವದ ಭಯ ಅಲ್ಲ, ಅಧಿಕಾರ ಕಳೆದು ಹೋಗುತ್ತೆ ಅನ್ನುವ ಭಯ ಅಲ್ಲ, ಯೌವನ ದಾಟಿ ಹೋಗುತ್ತೆ ಅನ್ನುವ ಭಯ ಅಲ್ಲ, ಎಲ್ಲಿ ನಾನು ತಪ್ಪುತ್ತೇನೋ ಅನ್ನುವ ಭಯ, ನನ್ನ ವಂಶಕ್ಕೆ ನನ್ನಿಂದ ಕೆಟ್ಟ ಹೆಸರು ಬಂದೀತೇನೋ ಅನ್ನುವ ಭಯ, ನನ್ನಿಂದಾಗಿ ಸಮಾಜ ದಾರಿ ತಪ್ಪಬಹುದೇನೋ ಅನ್ನುವಂಥ ಭಯ. ಈ ಭಯ ಇರಬೇಕು ಅಂತ ಗೌತಮ ಬುದ್ಧರು ಆ ಚಿಂತನೆ ಇತ್ತಿನ ಪನ್ನಗ ಧಾರ್ಮಿಕ ಚಿಂತನೆ ಮುಲ್ಪದ ಈ ಪರಿಸರಡು ಉಂಡು ಬಂಪಿನೇಕ ಅವಂಜಿ ಪ್ರಾಸ್ತಾವಿಕವಾದ ಈ ಭಜನಾ ಸಂಘವನ್ನು ಕಟ್ಟದು, ಈ ಭಜನಾ ಮಂಡಳಿಯನ್ನು ಪಡೆದು ಕಟ್ಟದು. ಆನಿ ಮೂಲಕ ಬೈದಿನಂಚಿನ ಮುಲ್ಪದ ಈ ಭಜನಾ ಮಂಡಳಿ ಇನಿ 5ನೇ ವರ್ಷ ಆಚರಿಸಿನ ತೂನಗ ಅವಳ ಒಂಜಿ ಈತೊಂಜಿ ಪೊರ್ಲುದ ಧಾರ್ಮಿಕ ಪರಿಸರಡು ಈ ಮಹಾಲಿಂಗೇಶ್ವರ ದೇವರನ್ನ ಸನ್ನಿಧಿಡು ಇನ್ನಿತ ಈ ಆಚರಣೆ ತೂನಗ ಭಾರಿ ಸಂತೋಷ. ದಾಯ ಪನ್ನಾಗ ನಮ್ಮ ಈ ಸಮಾಜಡು ಮಸ್ತ್ ಸಂಸ್ಥೆಲೇನು ಪೂರ ತೂಪ ಅವು 55 ವರ್ಷ 5 ವರ್ಷ ಕೆಲವೊಂದು ಸಂಸ್ಥೆಗಳು ಪೂರ ನಾವು ಆಚರಣೆ ಮಾಡ್ಕೊಂಡು ಬರ್ತೀವಿ. ಅಲ್ಲ ಈ ಭಜನಾ ಮಂಡಳಿ ಬಂದ್ಪುನ ಒಂಜಿ 5 ವರ್ಷದ ಆಚರಣೆ ಬಂದ್ಪುನ ಯಾನೊಬ್ಬ ಭಾರಿ ಕಮ್ಮಿ ತೂಪು ಅಂಚಿನ ಈ ಒಂಜಿ ನೆಟ್ಟು ನಿಟ್ಟಿಡು ಮುಲ್ಪದ ಈ ಭಜನಾ ಮಂಡಳಿ ಒಂಜಿ 5ನೇ ವರ್ಷಡು ಇತ್ತ ಆಚರಣೆ ಮಾಡ್ಕೊಂಡು ಬಂದಾಗ ನಂಗೆ ಪೂರ ಒಂಜಿ ಐಟ್ ಒಂಜಿ ಭಾಗವಹಿಸಿನ ಒಂಜಿ ಯೋಗಲ್ಲ ಅನ್ಪನಲ್ಲಿ ಅವೊಂಜಿ ನಮ್ಮ ಧನ್ಯರಿಂದಲ ಬಂದೋಡಿ ನಮ್ಮ ಸಂಘಟನೆ ಆತಂದು, ಯಕ್ಷಗಾನ ನಮ್ಮ ಸ್ವಾತಂತ್ರ್ಯ ಹೋರಾಟ ಸಂಘಟನೆ ಆತಂದು, ಇನ್ನು ಸಶಕ್ತ ಭಾರತ ಆತಂದು. ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಪನ್ನಂಡ ಯಾಕಂದ್ರೆ ಅಣ್ಣೆ ಪಲ್ಲಕ ಆದರ್ಶ ಆದುಲ್ಲಾರು ಅವು 5ನೇ ವರ್ಷದ ಭಜನದ ಮೂಲಕ ಸಂಸ್ಕಾರ ಹೆಂಚಿನೋಡ ಸಂಸ್ಕೃತಿ ಹೆಂಚಿನೋಡ ಐದು ಈ ಮಣ್ಣಡಿ ವರಿಪಾದ ಮಾತೆಲ್ಲ ನಮ್ಮ ಸಮಾನ ಬರ್ಕೊಂಡು ಸಂದೇಶ ಜಗತ್ತಿಗೆ ನಿಗಲು ತೋಜಿಪಾದರೆ ಆ ಮಟ್ಟಡಿ ಮಹಾಲಿಂಗೇಶ್ವರದ ಪೂರ ಕಾರ್ಯಕರ್ತ ಬಂದಲು ಅಭಿನಂದನೆ ಆಧಾರ ಪಡೆಯ ವಿಚಾರ ಪಡೋದಿಲ್ಲ. ಆಯ್ತ ಒಟ್ಟಿಗೆ ಜವಳಿಯನ್ನು ತಯಾರು ಮಾಡ್ತದೆ. ಅವು ಕಬಡ್ಡಿ ತಂಡನ, ಅವು ಕ್ರಿಕೆಟ್ ತಂಡನ ನಡೋಂಜಿನ ಆಗ್ತದೆ. ಜವಳಿನಲ್ಲಿ ಧಾರ್ಮಿಕ ಕೇಂದ್ರಗಳು ಸೇರ್ಪಡೆ ಮಲ್ಪುಣ ಮೂಲಕ ಇಡೀ ಯುವ ಜನಾಂಗನ ಸ್ವಲ್ಪ ತರ್ಪವನ್ನು ಹಂಚಿತರ ಕೆಲಸ ಆಗ್ತದೆ. ವಿದ್ಯಾಭ್ಯಾಸದ ಕಡೆ ಮಹಾಲಿಂಗೇಶ್ವರ ಎಜುಕೇಶನ್ ಟ್ರಸ್ಟ್ ಆಗ್ತದೆ. ಓಡು ದಾಂಡ ಅವು ಭಜನೆ ಪಂಪು ನಂಚಿನ ಒಂಜಿ ಸೋಪು ಪಾಂಡು ದಾಂಡ ಸೋಪುದ ಮೂಲಕ ಖಂಡಿತವಾಗಲ್ಲ ನಮ್ಮ ಮನಸ್ಸಿಡಿಚಿನ ಇತ್ತಿನಂಚಿನ ಕುರೆಪುರ ಪೋರೆ ಸಾಧ್ಯತೆ ಉಂಟು. ಅಂಚ ಅದೀಪನಾಗ ಈ ಒಂಜಿ ದೇವ ಸಾನ್ನಿಧ್ಯೋಡು ಮಹಾಗಣಪತಿ ಪನ್ಪುನ ಮಹಾಲಿಂಗೇಶ್ವರ ಪನ್ಪುನಂಚಿನ ಭಜನಾ ಮಂಡಳಿನ ಕರಿನ 5 ವರ್ಷದಿಂಚಿ ಪ್ರಾರಂಭ ಮತ್ತು
ಅನ್ನುವಂಥದ್ದು ಬಾರಿ ಪೊರ್ಲುದ ಮುಲ್ಪ ಕಾರ್ಯಕ್ರಮ ಬೇತೆ ಬೇತೆ ರೀತಿಯ ಕಾರ್ಯಕ್ರಮ ಮಲ್ದೊಂದುಲ್ಲೇರು ಅಕ್ಲೇಗ ನನ್ನ ದುಂಬುಗಳ ಒಂದೇ ಹಿಡಿದು ನನಾತ್ ಎಡ್ಡೆ ರೀತಿಯ ಕಾರ್ಯಕ್ರಮ ಮಲ್ಪನಂಚಿನ ಶಕ್ತಿನ ಆ ಒಂಜಿ ಸ್ವಾಮಿ ಸ್ಥಳ ಸಾನ್ನಿಧ್ಯ ದೇವರ ಅಂಜನೆ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ಒದಗಿಸದ ಕೊರಡು ಪಡೋದಕ್ಕೆ ಏನೊಂದು